ಫ್ರಂಟ್ ರಸ್ತೆ ಬರುವಾಗ ಅದು ನಮ್ಮ ವಾರ್ಗನ್ ಗೇಟಿಂದಾಗಿ ಬಂದರಾಗಿ ಕುದ್ರೋಳಿ ಆಗಿ ಬಹುಶಃ ನಾವು ಕೂಲರ್ಗೆ ಸಂಪರ್ಕಿಸುವಂಥ ಸಂದರ್ಭದಲ್ಲಿ ಆ ರಸ್ತೆಯೇ ಒಂದು ಅನುಗುಣವಾಗಿ ಅದೇ ರೀತಿ ಆಸ್ಪತ್ರೆ ಸ್ಪೋರ್ಟ್ಸ್ ಗ್ರೌಂಡ್ ಇದರ ಜೊತೆಯಲ್ಲಿ ಈಗ ಇರುವಂತಹ ಕುರಿ ಆಡು ಇತರ ಸ್ಲಾಟ್ ಹೌಸ್ಗೆ ನಾವು ಅನುದಾನ ಪ್ರಪೋಸ್ ಮಾಡಿದ್ದೆವು. ಒಪ್ಪಿ ಅದು ಬೆಂಗಳೂರಿಗೆ ಅದು ಡೆಲ್ಲಿಗೆ ಇವತ್ತು ಕಳಿಸಿದ್ದಾರೆ. ಈ ಮಧ್ಯದಲ್ಲಿ ಕೆಲವು ಚುನಾಯಿತ ಪ್ರತಿನಿಧಿಗಳು ಕೆಲವು ಸಂಘ ಸಂಸ್ಥೆಗಳು ಅದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿಕೊಂಡಿರುವಂಥ ಸ್ಟೇಟ್ಮೆಂಟ್ಸ್, ಕೆಲವೊಂದು ಆರೋಪಗಳು, ಅದಕ್ಕೆ ಪ್ರತ್ಯಾರೋಪಗಳು ಈ ರೀತಿ ನಡೀತಿರುವುದು ನಮಗೆ ಅತ್ಯಂತ ಬೇಸರ ಆಗಿದೆ. ನಾನು ಉಸ್ತುವಾರಿ ಸಚಿವನಾಗಿ ನಾನು ಹೇಳ್ತಾ ಇದ್ದೇನೆ, ಜಿಲ್ಲೆ ನಮ್ಮ ನಗರದ ಸ್ವಚ್ಛತೆ ಅಭಿವೃದ್ಧಿ ಮತ್ತು ಜನರಿಗೆ ಇವತ್ತು ಈಸ್ ಆಫ್ ಲೈಫ್ ಉತ್ತಮವಾದ ಹೈಜೆನಿಕ್ ಉಪಹಾರ ಸಿಗಬೇಕೆಂಬ ಉದ್ದೇಶದಿಂದ ಇವತ್ತು ಮಾಡಿ ಬೇರೆ ಯಾವುದೇ ಇದರಲ್ಲಿ ವಿಚಾರ ಇಲ್ಲ. ಅದನ್ನು ಕೆಲವೊಂದು ರೀತಿ ತೆಗೆದುಕೊಂಡು ಹೋಗುವಂಥದ್ದು, ಅದಕ್ಕೆ ಆರೋಪ ಪ್ರತ್ಯಾರೋಪ, ಜನರ ಮಧ್ಯೆ ಇವತ್ತು ಆ ಒಂದು ಪರಸ್ಪರ ವೈಮನಸ್ಸು ಹುಟ್ಟುವಂಥ ಹೇಳಿಕೆ ಬರ್ತಾ ಇರೋದು ಅತ್ಯಂತ ವಿಷಾದನೀಯ. ಅದಕ್ಕೆ ಯಾರ ತಗೊಂಡು ಹೇಳಿಷ್ಟೇ, ಅದಕ್ಕೆ ಯಾರು ಆರೋಪ ಮಾಡೋದು ಕೂಡ ಅದಕ್ಕೆ ಪ್ರತ್ಯಾರೋಪ ಇನ್ನೊಂದು ಯಾರು ಕೂಡ ಮಾಡಬಾರ್ದು. ಅದು ಪತ್ರಿಕೆಯಲ್ಲಿ ಇರಲಿ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದಿರಲಿ. ಬಹುಶಃ ಇವತ್ತು ಯಾರೇ ಏನು ಹೇಳಿದಕ್ಕೆ ಮತ್ತೆ ಕೌಂಟ್ರ್ ಕೊಡೋದು, ಮತ್ತೆ ಜನರ ಮಧ್ಯೆಯಲ್ಲಿ ಗೊಂದಲ ಆಗೋದು ಬೇಡ. ಅದಕ್ಕಾಗಿ ನಾನು ಏನು ಮಾಡಿದೆ ಅಂತ ಹೇಳಿದರೆ, ನಾನು ಪ್ರಧಾನಮಂತ್ರಿಗೆ ಮತ್ತು UD ಮಿನಿಸ್ಟ್ರಿಗೆ ಸೆಂಟ್ರಲ್ನ ಒಂದು ಪತ್ರ ಬರೆದಿದ್ದೇನೆ. ಸೆಂಟ್ರಲ್ ಮಿನಿಸ್ಟರ್ ಪ್ರಧಾನಮಂತ್ರಿಗೆ ಮತ್ತು ನಮ್ಮ ಯೂನಿಯನ್ MOD ಮಿನಿಸ್ಟರ್ ಆಫ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಒಂದು ಪತ್ರ ಬರೆದಿದ್ದೇನೆ. ಈ ಪತ್ರದ ಎಲ್ಲ ವಿಚಾರ ಹೇಳಿದ್ದೇನೆ. ಏನಿದು ನಮ್ಮ ಯಾಕಾಗಿ ಬಂದಿದೆ, ಈ ಸಮಸ್ಯೆಯನ್ನು ಮತ್ತು ಅದಕ್ಕೆ ಈ ರೀತಿಯ ಆರೋಪಗಳು, ಚುನಾಯಿತ ಪ್ರತಿನಿಧಿಗಳ ಅನಿಸಿಕೆಗಳು, ಸೊ ಅದು ನಾವು ತೆಗೊಳ್ಬೇಕಾ ಬೇಡವಾ. ಅದರ ಜೊತೆಯಲ್ಲಿ ಗೋಶಾಲೆ ಕೂಡ ಕೊಡಬೇಕಂತ ಕೇಳಿದರು. ಗೋಶಾಲೆ ಕೊಡಲಿಕ್ಕೆ ನಮಗೆ ನೀವು ಅದರಲ್ಲಿ ನಿಮ್ಮ ಗೈಡ್ಲೈನ್ಸ್ ಪ್ರಕಾರ ಇಲ್ಲ, ನೀವು ನಮಗೆ ಅನುಮತಿ ಕೊಡ್ತೀರಾ ಹೇಗೆ ಅಂತ ಹೇಳಿ ಇವತ್ತು ನಮ್ಮ ಮಿನಿಸ್ಟ್ರಿಗೆ ನಾನೊಂದು ಪತ್ರ ಬರಿತಾ ಇದ್ದೇನೆ. ಸೊ ಅಲ್ಲಿಂದ ಕ್ಲಾರಿಟಿ ಬಂದಾಗೆ ನಾವು ರೈಟಿಂಗ್ ಅದು ಪ್ರಿಂಟ್ ಲೇಟ್ ಆಯ್ತು, ಅದಕ್ಕೆ ಪ್ರಿಂಟ್ ಆಗ್ತಾ ಇದೆ ಅದರಲ್ಲಿ. ಸೊ ಇಲ್ಲಿ ಯಾವುದಾದ್ರೂ ಗೊಂದಲಕ್ಕೆ ನಾವು ಅವಕಾಶ ಕೊಡೋದು ಬೇಡ. ಕೇಂದ್ರದಿಂದ ನಮಗೆ ಮಿನಿಸ್ಟರ್ ಆಫ್ ಅರ್ಬನ್ ಡೆವಲಪ್ಮೆಂಟ್ ಏನು ಕ್ಲಾರಿಟಿ ಕೊಡ್ತದೆ ಅದರ ಪ್ರಕಾರ ನಾವು ಮಾಡುವ. ಇದು ದೇಶದ ಪ್ರಧಾನಿಯಿಂದ ಏನು ಉತ್ತರ ಬರ್ತದೆ ಅದರ ಪ್ರಕಾರ ನಾವು ಮಾಡೋಣ ಅಂತ ಹೇಳಿ ಇಚ್ಛಿಸಿ, ಇದರಲ್ಲಿ ಯಾರು ಕೂಡ ಇಲ್ಲಿ ಸೋದರರ ಮಧ್ಯೆ ಇದರ ಮಧ್ಯೆ ನಮ್ಮ ಮಿತ್ರರ ಮಧ್ಯೆ ಇಲ್ಲಿ ಆ ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ ಆಗಬಾರ್ದು ಎಂಬ ನಮ್ಮ ಮುಖ್ಯ ಇವತ್ತು ಉದ್ದೇಶ. ಈಗ ನೀವು ಡೆಲ್ಲಿಗೆ ಹೋಗಿದೆ ಅಂತ ಹೇಳಿದ್ರೆ ಆ ಪ್ರೊಸೀಡಿಂಗ್ಸ್ ಇನ್ನೂ ಅಪ್ರೂವ್ ಆಗಿಲ್ಲ, ಹೇಗೆ ಇದಕ್ಕೆ ಹೋಗುತ್ತೆ ಈಗ? ನೋಡಿ, ಮಿನಿಟ್ಸ್ ಏನಾಗಿದೆಯಲ್ಲ, ಮಿನಿಟ್ಸ್ ಅಪ್ರೂವ್ ಆಗಕ್ಕೆ ಇನ್ನೂ ಆಗಿಲ್ಲ. ಯಾವ ರೀತಿಯಿಂದ ನೀವು ಹೇಳ್ತಾ ಇದ್ದೀರಿ? ಯಾಕೆಂದರೆ ನಾನು ಈಗಾಗಲೇ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಸೆಕ್ರೆಟರಿ ಮತ್ತು ನಮ್ಮ MD ಇವತ್ತು ಕೇಳಿದೆ, ನಾನು ಕೊಟ್ಟ ಪ್ರಪೋಸಲ್ ಏನಾಗಿದೆ ಅಂತೇಳಿ. ಕೊಟ್ಟ ಪ್ರಪೋಸಲ್ ಬೋರ್ಡ್ ಮೀಟಿಂಗ್ ಎಗ್ರಿ ಆಗಿದೆ, ನಾನು ಅದನ್ನು MOUDಗೆ ಕಳಿಸ್ತಾರೆ ಅಂತ ಹೇಳಿದ್ದಾರೆ. ಯಾವಾಗ ಅದು ಅಪ್ರೂವ್ ಆಗಿದೆಯಾ? ಮೊನ್ನೆ ನನ್ನಲ್ಲಿ ಬೋರ್ಡ್ ಮೀಟಿಂಗ್ ಅಪ್ರೂವ್ ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಅಲ್ಲಲ್ಲ, ಈಗ ಪ್ರತಿ ಈಗ ನೀವು ಇದಕ್ಕೆ ಹೇಗೆ ಕೌನ್ಸಿಲ್ ಮೀಟಿಂಗ್ನಲ್ಲಿ ಆದ ಇದೆಲ್ಲ ಹಿಂದಿನ ನಡವಳಿಕೆಗಳನ್ನ ಮುಂದಿನ ಮೀಟಿಂಗ್ನ ಅಪ್ರೂವ್ ಆಗಿ ಮುಂದೆ ಹೋಗೋದು. ಹೌದು, ಅದೇ ರೀತಿ ಇದನ್ನು ಸಹಿತ ಹಾಗೆ ಕೌನ್ಸಿಲ್ ಬದಲಿಲ್ಲ. ಅಲ್ಲಲ್ಲ, ಇಲ್ಲೂ ಸಹಿತ ಹಿಂದಿನ ಇದಕ್ಕೆ ಇದಾದ ನಡವಳಿಕೆಗಳನ್ನು ಬರೋ ಮೀಟಿಂಗ್ ನಲ್ಲಿ ಅಪ್ರೂವ್ ಆಗಿ ಆಮೇಲೆ ಹೋಗೋದಲ್ಲ. ನನ್ನ ಹತ್ರ MOUD ಪರ್ಮಿಷನ್ ಅಂತ ಕೇಳಿದ್ದಾರೆ. ಆಮೇಲೆ ಇನ್ನೊಂದು ನಿಮ್ಮ ಮೇಲೆ ಆರೋಪ ಬಂದಿರೋದು, ನೀವು ಈಗ ಕೌನ್ಸಿಲ್ ಯಾಕೆ ಇಗ್ನೋರ್ ಮಾಡಿದ್ರಿ? ನಿಮ್ಮ ಪ್ರಪೋಸಲ್ ಕೊಡಬೇಕಾದ್ರೆ ನೀವು ಹೋಗ್ಬೇಕಾದ್ರೆ ಸ್ವಾಭಾವಿಕವಾಗಿ ಹೋಗೋದು ನೀವು ಇದರ ಥ್ರೂ ಹೋಗ್ಬೇಕಲ್ವಾ? ಹಾಗೆ ನಾನು ಹೇಳ್ತಾ ಇದ್ದೇನೆ, ಸೆಂಟ್ರಲ್ ಗೌರ್ಮೆಂಟ್ ಸ್ಮಾರ್ಟ್ ಸಿಟಿ ರೂಲ್ಸ್ ಮಾಡುವಾಗ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಮಾಡಿದೆ. ನಂಬರ್ 1. ಈ ಸ್ಪೆಷಲ್ ಪರ್ಪಸ್ ವೆಹಿಕಲ್ನಲ್ಲಿ